ಆಬ್ವಿಯಸ್ಲಿ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ, ಬಟ್ ಆ ಥರ ಸುಳ್ಳೆಲ್ಲ ಹೇಳೋದಿಲ್ಲ ನಾನು. ಇದು ಆ್ಯಕ್ಚುಲಿ ಚೆನ್ನಾಗೇ ಆಗಿದೆ. ನೀವು ಸರಿ ಟ್ರೈ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ಜೂನಿಯರ್ ಕಿಂಡರ್ ಗಾರ್ಡನಿಂದ ಸೀನಿಯರ್ ಕಿಂಡರ್ ಗಾರ್ಡನ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇಲ್ಲಿ ಬಂದಮೇಲೆ ಫಸ್ಟ್ ಇವಾಗ ತಗೊಂಡಿರೋ ಒಂದು ಕಾರು. ಆಲ್ಮೋಸ್ಟ್ 2 years ಆಯಿತು ನಾವು ಕೆನಡಾ ಬಂದು. ಆಗಸ್ಟ್ಗೆ 2 years ಆಗುತ್ತೆ. ಅನ್ಹೆಲ್ದಿ ಫುಡ್ ಅಲ್ಲ ರೇಂಜ್? ಮತ್ತೆ ತಿಂತಾ ಇದೆಯಾ? ಚಂದ ಇರ್ತಲ್ಲ, ಒಂದು ಸೂಪರ್ ಡೂಪರ್ ಆಗಿ ರೆಡಿ. ನಮಸ್ಕಾರ. ನೀವು ಕೆನಡಾದಿಂದ ನನ್ನ ಚಾನೆಲ್ನ ನೋಡ್ತಾ ಇರೋರಾದ್ರೆ ನಿಮಗೆ ರಿಯಾಲ್ಟರ್ ಅವಶ್ಯಕತೆ ಇದೆ ಅಂದರೆ ನೀವು ಡಿಸೋಜಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಇಲ್ಲಿ ರಿಯಾಲ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದವರೇನೆ. ನಾಟ್ ಓನ್ಲಿ ಕೆನಡಾ, ನೀವು ಇನ್ನೂ ಕೆನಡಾಗೆ ಬರ್ತಾ ಇದ್ದೀರಾ, ಬೇರೆ ಯಾವುದೋ ಕಂಟ್ರಿಯಿಂದ ಬರ್ತಾ ಇದ್ದೀರಾ ಅಂದ್ರೂ ನಿಮಗೆ ಮನೆ ರೆಂಟ್ ಮಾಡೋ ಅವಶ್ಯಕತೆ ಇದೆ ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಎಲ್ಲ ಒಂದು ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಮಧ್ಯಾಹ್ನ ಆಗಿದೆ, ಲಂಚ್ ಟೈಮ್. ಹೊರಗಡೆ ಬಂದಿದ್ದೀವಿ ನಾವು, ಒಂದು ಸ್ವಲ್ಪ ಕೆಲಸ ಇತ್ತು. ಜೊತೆಗೆ ರೇಂಜ್ಗೆ ಫ್ರೈಸ್ ತಿಂದು ತುಂಬ ದಿನ ಆಗಿತ್ತು, ಅದಕ್ಕೆ ತಿನ್ನೋಣ ಅಂತ ಹೇಳ್ದ. ಅದಕ್ಕೆ ಇವಾಗ ಪಿಜ್ಜಾ ಮತ್ತು ಫ್ರೈಸ್ ಸಿಯಲ್ಲಿ ಕಾಣಿಸ್ತಾ ಇದೆ, ತಗೊಬಂದ್ರವರು. ತಿನ್ಕೊಂಡು ಹೋಗೋಣ ಅಂತ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಹೆಂಗಿದೆ ರೇಂಜ್ ಪಿಜ್ಜಾ? ಚಂದಿಲ್ಲ. ಚಂದಿಲ್ವಾ? ಯಾಕೆ? ಯಮ್ಮಿ ಇಲ್ವಾ? ಸೊ ಯಮ್ಮಿ. ಎಷ್ಟು ದೊಡ್ಡದು ಟೇಬಲ್ಸ್ ಉಂಟು. ಮಿಡ್ಲಲ್ಲಿ ಟೇಬಲ್ ಇಟ್ಟಿದಾರಲ್ಲ ಕೂರಕ್ಕೆ, ನಿಂಗೆ ಅದರಲ್ಲಿ ಕೂತ್ಕೊಂಡು ತಿನ್ನಕ್ಕೆ. ಹೇಗೆ? ಸೂಪರ್. ಸೂಪರಾ? ತಿನ್ನೋಣ. ಬಿಗ್ ಕಚ್ಚಿ, ಬಿಗ್ 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 ಪೀಸ್. ಇದೀಗ ಒಂದು ಸ್ಲೈಸ್ ತಿಂದಿಲ್ಲ ಅಂದರೆ ಫ್ರೈಸ್ ಇಲ್ಲ ನಿಂಗೆ. ಒಂದು ಫುಲ್ ಖಾಲಿ ಆಗಬೇಕು. ಇವಾಗ ಬೇಕು ತಿನ್ನು. ಫ್ರೈಸ್ ಬೇಕು ಅಂದರೆ ಒಂದು ಸ್ಲೈಸ್ ತಿನ್ನಬೇಕು. ಖಾಲಿ ಆಗಿಲ್ಲ ಇನ್ನು, ಖಾಲಿ ಆದ್ಮೇಲೆ ಫ್ರೈಸ್. ಓಕೆ ಓಕೆ. ಅನ್ಹೆಲ್ದಿ ಫುಡ್ ಅಲ್ಲ ರೇಂಜ್? ಮತ್ತೆ ತಿಂತಾ ಇದೆಯಾ? ಚಂದ ಇರ್ತಲ್ಲ. ಅನ್ಹೆಲ್ದಿ ಫುಡ್ ಚಂದ ಇರುತ್ತಲ್ಲ, ಬಟ್ ಅವಾಗ ಅವಾಗ ಅನ್ಹೆಲ್ದಿ ಫುಡ್ ತಿಂದ್ರು ಓಕೆ ಅಲ್ಲ. ಯಾವಾಗಲೂ ತಿನ್ನಬಾರ್ದು, ಅವಾಗ ತಿಂದರೆ ಓಕೆ ಅಲ್ಲ ರೇಂಜ್? ಆ್ಯಂಡ್ ನೀವು ಕೆಲವರು ಮೊನ್ನೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ನೀವು ಕಾರ್ ತೊಗೊಂಡ್ರ ಅಂತ. ಬಿಕಾಸ್ ಯಾವಾಗಲೂ ನಮ್ಮ ರೆಗ್ಯುಲರ್ ಫಾಲೋವರ್ ಯಾರಿದ್ದಾರೆ ಅವ್ರಿಗೆ ಗೊತ್ತೇ ಇರುತ್ತೆ ನಾವು ಇಲ್ಲಿ ಕಾರ್ ಇರಲಿಲ್ಲ ನಮ್ಮ ಹತ್ರ ಇಷ್ಟು ದಿನ ಅಂತ. ಇವಾಗ ನಾವು ಆಲ್ಮೋಸ್ಟ್ ಕೆನಡಾ ಬಂದು ಆಗಸ್ಟ್ಗೆ 2 years ಆಗುತ್ತೆ. ಸೊ ನಾವು ಇಲ್ಲಿ ತನಕ ತೊಗೊಂಡಿದ್ದಿರಲಿಲ್ಲ ಕಾರು. ಬೇಡ ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಚೆನ್ನಾಗಿದೆ, ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು. ಆಮೇಲೆ ಎಲ್ಲಾದರೂ ಹೋಗಬೇಕು ಅಂದರೆ ವೀಕೆಂಡ್ಸಲ್ಲೆಲ್ಲ ಒಂದೊಂದ್ಸರಿ ನಾವು ರೆಂಟ್ ಮಾಡ್ತಾ ಇದ್ವಿ ಕಾರೆಲ್ಲ. ಸೊ ಏನು ಅಷ್ಟು ಇಶ್ಯೂ ಆಗಿರಲಿಲ್ಲ. ಬಟ್ ಇವಾಗ ಇನ್ನೇನು ಸಮ್ಮರ್ ಬಂತು, ಮತ್ತು ಎಲ್ಲ ಕೋವಿಡ್ ಕೇಸಸ್ ಎಲ್ಲ ಕಮ್ಮಿ ಆಗಿದೆ. ಹಾಗೆ ಎಲ್ಲ ಓಪನ್ ಆಗಿದೆ, ಇಲ್ಲಿ ಎಲ್ಲಿ ಬೇಕಿದ್ರೂ ಹೋಗ್ಬೋದು. ಸೊ ಆ ಥರದ್ದೇನು ಇಶ್ಯೂಸ್ ಇಲ್ಲ, ಇವಾಗ ಎಲ್ಲಿ ಬೇಕಿದ್ರೂ ಹೋಗ್ಬೋದು. ಸೊ ನಾವು ಮತ್ತೆ ಗೊತ್ತೇ ಇದೆ, ನಾವು ವೀಕೆಂಡ್ ಬಂದರೆ ಮನೇಲಿ ಕೂತ್ಕೊಳ್ಳೋದಿಲ್ಲ, ಯಾವಾಗಲೂ ಎವ್ರಿ ವೀಕೆಂಡ್ ಎಲ್ಲಾದರೂ ಹೋಗ್ತಾನೆ ಇರ್ತೀವಿ. ಸೊ ಹಾಗಾಗಿ ಕಾರ್ ನೆಸೆಸಿಟಿ ಇದೆ ಅಂತ ಅನ್ನಿಸ್ತು. ಇಲ್ಲಿ ಇಷ್ಟು ದಿನ ಲಾಸ್ಟ್ ಇಯರ್ ಫುಲ್ಲು ಕೋವಿಡ್ ಇತ್ತು. ಸೊ ಹಾಗಾಗಿ ನಮಗೆ ಎಲ್ಲೂ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಿರಲಿಲ್ಲ. ಆದಾಗೆಲ್ಲ ನಾವು ರೆಂಟ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಇವಾಗ ಹೆಂಗಿದ್ರು ಎಲ್ಲ ಕ್ಲಿಯರ್ ಆಯ್ತಲ್ಲ ಸಿಚುವೇಶನ್. ಇನ್ನೆಲ್ಲರೂ ಒಂದು ಸ್ವಲ್ಪ ಹೋಗ್ಬೋದು. ನಾವು ಮತ್ತೆ ವೀಕೆಂಡಲ್ಲಿ ಮನೇಲಿ ಕೂತ್ಕೊಳ್ಳೋರಲ್ಲ ಅಲ್ವಾ. ಸ್ಯಾಟರ್ಡೇ ಸಂಡೇಸ್ ಹೋಗ್ತಾ ಇರ್ತೀವಿ. ಹೌದು, ಯಾವಾಗಲೂ ಸ್ಯಾಟರ್ಡೇ ಸಂಡೇ ಹೋಗ್ತಾನೆ ಇರ್ತೀವಿ. ಎಲ್ಲಾದರೂ ಅಟ್ಲೀಸ್ಟ್ ಸುಮ್ಮನೆ ಏನೋ ಒಂದು ಇಲ್ಲೇ ಚಾಟ್ ತಿನ್ನಕ್ಕಂತೂ ಹೋಗ್ತೀವಿ. ಏನಿಲ್ಲ ಅಂದರೂ ಚಾಟ್ ತಿನ್ನಕ್ಕಾದ್ರು. ಸೊ ಹಿಂಗೆ ಇರಲಿ ಒಂದು ಅಂತ ಹೇಳ್ಬಿಟ್ಟು ಈಗ 1 month ಆಯಿತು ನಾವು ತಗೊಂಡು. ನೀವು ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ನಿಮ್ಮದೇ ಕಾರ ಅಂತ. ಹೌದು, ನಮ್ಮದೇ ಕಾರ್ ಇವಾಗ ಸದ್ಯಕ್ಕೆ. ಇಲ್ಲಿ ಬಂದಮೇಲೆ ಫಸ್ಟ್ ಇವಾಗ ತಗೊಂಡಿರೋ ಒಂದು ಕಾರು. ಆಲ್ಮೋಸ್ಟ್ 2 years ಆಯಿತು ನಾವು ಕೆನಡಾ ಬಂದು. ಆಗಸ್ಟ್ಗೆ 2 years ಆಗುತ್ತೆ. ಸೊ ಬಂದು ತಗೊಂಡಿರೋವಂಥ ಫಸ್ಟ್ ಕಾರ್ ಇದು. ಸೊ ಇವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಲ್ಲ ರೇಂಜ್? ಆ್ಯಂಡ್ ಇವಾಗ ನಾವು ರೇಯಾಂಶ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಎಸ್, ಅವನಿಗೆ ಸ್ಕೂಲಲ್ಲಿ ಏನು ಐಪ್ಯಾಡ್ ಕೊಟ್ಟಿದ್ರು ಅವನಿಗೆ. ಇದು ಸ್ಕೂಲ್ ಇದರಲ್ಲಿ ವರ್ಚುವಲ್ ಕ್ಲಾಸ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಐಪ್ಯಾಡ್ ಕೊಟ್ಟಿದ್ರು. ಸೊ ಅದನ್ನು ರಿಟರ್ನ್ ಕೊಡಬೇಕು. ಸ್ಕೂಲ್ ಮುಗೀತು ರೇಯಾಂಶ್ದು ಎನಿವೇಸ್. ಈ ಇಯರ್ದು ಫುಲ್ ವರ್ಚುವಲ್ ಕ್ಲಾಸಲ್ಲೇ ಆಯಿತು. ಅವನು ಜೂನಿಯರ್ ಕಿಂಡರ್ ಗಾರ್ಡನ್ ವರ್ಚುವಲ್ ಕ್ಲಾಸಲ್ಲೇ ಮುಗೀತು. ಸೊ ಅವಾಗ ಏನೋ ಒಂದು ಐಪ್ಯಾಡ್ ಕೊಟ್ಟಿದ್ರು, ಅದನ್ನು ರಿಟರ್ನ್ ಕೊಡೋಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಮನೆ ಹತ್ರನೇ. ಇಲ್ಲಿ ಹೆಂಗೆ ಅಂದರೆ ಸ್ಕೂಲ್ ನಾವು ಯಾವ ಏರಿಯಾದಲ್ಲಿ ಇರ್ತೀವಿ ಆ ಏರಿಯಾಗೆ ಒಂದು ಸ್ಕೂಲ್ ಅಂತ ಅಸೈನ್ ಮಾಡಿರ್ತಾರೆ. ಆ ಸ್ಕೂಲ್ಗೆ ಹೋಗಬೇಕು. ನಮಗೆ ಯಾವ್ದಾದ್ರು ಸ್ಕೂಲ್ ಇಷ್ಟ ಇದೆ, ಆ ಸ್ಕೂಲ್ ಕಳಿಸ್ಬೇಕು ಅವನ್ನ ಅಂತ ಏನಾದರೂ ಇದ್ದರೆ ನಾವು ಆ ಏರಿಯಾಗೆ ಹೋಗಿ ಅಲ್ಲೇ ಮನೆ ತೊಗೋಬೇಕು. I'll see you next fall. And this one says, see you real soon. Hi everyone. Bye everyone. Bye everyone. Have a good summer.
ಮುಗೀತಲ್ಲ ರೇಂಜ್ ಸ್ಕೂಲು ಹಾ ಏನದು ಸೈಲೆಲ್ಲ ಹಾಕೊಂಡಿರೋದು ನೀನು ಹಾ ಗ್ರಾಜುಯೇಷನ್ ಆಟ ಹಾ ನೀನೇ ಮಾಡಿದ್ದಲ್ಲ ಹಾ ಸೊ ಯು ಗ್ರಾಜುಯೇಟೆಡ್ ಫ್ರಮ್ JK to SK. ಜೂನಿಯರ್ ಕಿಂಡರ್ ಗಾರ್ಡನ್ ಟು ಸೀನಿಯರ್ ಕಿಂಡರ್ ಗಾರ್ಡನ್. See my school. ಚಾಚಿನಿ ಹಾ ಏ ರೇಯಾಂಶ್ ಸ್ಕೂಲ್ ಚೆನ್ನಾಗಿದೆ ಅಲ್ಲ ಅವ್ರ ಫೋಟೋಸ್ ತೋರಿಸಿದ್ರು ಒಂದು ಹೌದಾ ಹೋಗೋಣ ನಡಿ ಹೋಗೋಣ ಪಾರ್ಕದ ಒಂದು ಅವ್ರದ್ದು ಫೋಟೋ ತೋರಿಸಿದ್ರು ಒಂದು ಚಂದ ಅನಿಸ್ತು. ಹೌದು ಎಸ್ ಹಿಂಗೆ ರೇಂಜ್ ಚೆನ್ನಾಗಿತ್ತ ಸ್ಕೂಲ್ ಹಾಂ ಎಸ್ ವಾಪಸ್ ಕೊಟ್ವಿ ನಾವು ಒಂದು ಐಪ್ಯಾಡ್ ಇಲ್ಲೆಲ್ಲ ಆನ್ಲೈನ್ ಕ್ಲಾಸ್ಗೆ ನಮ್ಮದೇ ಡಿವೈಸ್ ಇಲ್ಲ ಅಥವಾ ಯೂಸ್ ಮಾಡ್ಕೊಳ್ಳೋಕ್ಕೆ ನಮ್ಮದೇ ಬೇಡ ಅಂದರೆ ಅವ್ರು ಸ್ಕೂಲಿಂದನೇ ಪ್ರೊವೈಡ್ ಮಾಡ್ತಾರೆ ಐಪ್ಯಾಡ್ ಅಥವಾ ಕ್ರೋಮ್ ಬುಕ್ ಆ ಥರದ್ದೆಲ್ಲ ಇವನಿಗೂ ಒಂದು ಐಪ್ಯಾಡ್ ಕೊಟ್ಟಿದ್ರು ಸೊ ಇವಾಗ ಅದನ್ನು ರಿಟರ್ನ್ ಕೊಟ್ಬಿಟ್ಟು ಬಂದ್ವಿ ಅಲ್ತೀನಿ ಹಾಂ ಹಾಂ ಸೊ ಎಕ್ಸೈಟೆಡಾ ಅಲ್ಲಿ ಪ್ರಿನ್ಸಿಪಲ್ ಇದ್ರು ಮಾತಾಡ್ಸಿದ್ರು ರೇಯಾಂಶ್ನ ಈಗ ಖುಷಿ ಆಗುತ್ತಾ ನಿಂಗೆ ಏನು ಮಾಡ್ತೀಯ ಹಾಲಿಡೇಸಲ್ಲೆಲ್ಲ ಅಂತ ಕೇಳಿದ್ರು ನೀನೇನು ಹೇಳಿದೆ ಅಂತ ನಾನು ಆಟಾಡ್ತೀನಿ ಟಾಯ್ಸ್ ಜೊತೆಗೆ ಅಂತ. ಟಾಯ್ಸ್ ಜೊತೆಗೆ ಆಟಾಡ್ತೀನಿ ಅಂತೆಲ್ಲ ಹೇಳ್ತಾವಳು. ಪಿಜ್ಜಾ ತಿಂದು ಮುಗಿಸ್ಕೊ ಬಂದ್ವಿ. ಇವಾಗ ಏನಂದರೆ ಇವಾಗ ಒಂದು 2 ಡೇಸಿಂದ ಇಲ್ಲಿ ಸಖತ್ ಮಳೆ ಬೀಳ್ತಾ ಇದೆ. ಜೊತೆಗೆ ಟೆಂಪ್ರೇಚರ್ ಮಳೆ ಬಿದ್ರೂ ಸೆಕೆ ಇನ್ನೂ ಜಾಸ್ತಿ ಇದೆ. ಒಂದು ಆಲ್ಮೋಸ್ಟ್ 35 ತನಕ ಹೋಗ್ತಾ ಇದೆ ಇವಾಗ ಒಂದು 2 ಡೇಸಿಂದ. ತುಂಬ ಹೀಟ್ ವೇವ್ಸ್ ಎಲ್ಲ ವಾರ್ನಿಂಗ್ ಕೊಡ್ತಾರೆ, ತುಂಬ ಸೆಕೆ ಇದೆ ಅಂತ. ನೆನ್ನೆ ಇವತ್ತಂತೂ ಮನೆಯಲ್ಲಿ ಕೂರಕ್ಕಾಗಿಲ್ಲ. ಆ್ಯಂಡ್ ಅದರಲ್ಲೂ ನಮ್ದಿದು ವೆಸ್ಟ್ ಫೇಸಿಂಗಲ್ಲಿ ಬಾಲ್ಕನಿ ಇರೋದ್ರಿಂದ ಸಂಜೆ ಒಂದು ಆಲ್ಮೋಸ್ಟ್ 5 ಗಂಟೆಯಿಂದ ರಾತ್ರಿ 9-9:30 ತನಕ ಬಾಗಿಲು ಸ್ಕ್ರೀನ್ ಯಾವುದು ತೆಗಿಯೋಕ್ಕಾಗಲ್ಲ, ಅಷ್ಟು ಬಿಸಿಲು ಬೀಳ್ತಾ ಇರುತ್ತೆ. ಆ್ಯಂಡ್ ಇವತ್ತು ನೆನ್ನೆ ಒಂದು ಸ್ವಲ್ಪ ಜೋರಾಗಿ ಮಳೆ ಆಯಿತು, ಹಂಗಾಗಿ ಒಂದು ಸ್ವಲ್ಪ ಇವಾಗ ಪರವಾಗಿಲ್ಲ, ತಂಪಾಗಿದೆ ಅಂತ ಹೇಳು. ಏನು ಮಾಡ್ತಾ ಇದೆ? ನಾನು ಅಲ್ಲಿ ಸರಿ. ಇದು ಆಡ್ತಿದ್ದೆ. ಇದು ಮಾಡ್ತಾ ಉದು ಅಲ್ಲ ಅದು, ಇದು ಉದು 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 ಅಲ್ಲ ಅದು, ಇದು 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 ನಾನು ಇದರ ಫೋನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವನಿಗೆ ಫುಲ್ ಕ್ಲಾಸ್ ಮುಗ್ದೋಗಿದೆ, ಇವಾಗ ಸ್ಕೂಲ್ ಮುಗ್ದೋಯ್ತು ಅನ್ನೋ ಖುಷಿಲಿ ಅವನು ಫುಲ್ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನೇನೋ ಮಾಡ್ತಾ ಇರ್ತಾನೆ. ನಾನು ಇವಾಗ ಸದ್ಯಕ್ಕೆ ಕಿಚನ್ಗೆ ಡಿನ್ನರ್ ರೆಡಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎನಿವೇಸ್ ಒಂದು ಪಿಜ್ಜಾ ಲಂಚ್ ಅಂತೂ ಆಯಿತು. ಇವಾಗ ತುಂಬ ದಿನ ಆಗಿದೆ ನಾನು ಆ್ಯಕ್ಚುಲಿ ಏನು ತೋರಿಸ್ದೇನೆ ವಿಡಿಯೋಸ್ ಎಲ್ಲ ಏನೇನೋ ಮಾಡ್ತಾ ಇದ್ವಿ ಯಾವಾಗಲೂ, ಲೈಕ್ ಸ್ನ್ಯಾಕ್ಸ್ ಅಂತೆ, ಆಮೇಲೆ ಡಿನ್ನರಲ್ಲೂ ಏನೇನು ಮಾಡ್ತಾ ಎಲ್ಲ ಶೇರ್ ಮಾಡ್ಕೊತಾ ಇದ್ದೆ. ಇವಾಗ ತುಂಬ ದಿನ ಆಯಿತು ಒಂದು ಅಡುಗೆ ಶೇರ್ ಮಾಡಿ. ಹಾಗೆ ಇವತ್ತು ಏನಾದ್ರು ಮಾಡೋಣ, ಒಂದು ಚಪಾತಿಗೆ ಒಂದು ಒಳ್ಳೆ ಕಡಾಯಿ ಪನೀರ್, ಏನು ಬೇಕಾದ್ರೂ ಕರಿಬೋದು, ಕಡಾಯಿನೋ ಇನ್ನೊಂದು, ಒಟ್ಟು ಪನೀರ್ದು ಒಂದು ಒಳ್ಳೆ ಒಂದು ರೆಸಿಪಿ ಮಾಡೋಣ ಅಂತ, ಕರಿ ಮಾಡೋಣ ಅಂತ. ಸೊ ಅದು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅನಿಸ್ತು. ಎನಿವೇಸ್ ತುಂಬ ದಿನ ಆಯ್ತಲ್ವ ನಾವು ಈ ಥರ ಕುಕಿಂಗ್ ಎಲ್ಲ ಮಾಡಿ, ತುಂಬಾ ದಿನ ಆಯಿತು ಆ್ಯಕ್ಚುಲಿ ವಿಡಿಯೋಸಲ್ಲಿ ತೋರಿಸಿ. ಸೊ ಇವತ್ತು ಮಾಡೋಣ ಅಂತ. ಓಕೆನಾ ರೇಂಜ್? ಚಪಾತಿ ಪಲ್ಯ ಮಾಡೋಣ ಡಿನ್ನರ್ಗೆ. ನನಗೆ ಒಂದೊಂದ್ಸರಿ ಒಂಥರ ಹೋಟೆಲ್ ಸ್ಟೈಲಲ್ಲಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನಾದ್ರು ತಿನ್ನಬೇಕು ಅಂತ ಅನಿಸಿದಾಗ ನಾನು ಚಪಾತಿಗೆ ಇದೇ ಕರಿಗೆ ಮಾಡೋದು ಯಾವಾಗಲೂ. ಈ ಥರ ಒಂದು ಗ್ರೇವಿ ಮಾಡಿಕೊಂಡು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ. ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ಕೆಲಸ ಅಂತ ಅನಿಸ್ಬೋದು, ಹುರ್ಕೊಳ್ಳೋದು, ಅದನ್ನು ಫ್ರೈ ಮಾಡ್ಕೊಂಡೆಲ್ಲ ಮಾಡೋದು. ಬಟ್ ಎಲ್ಲ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇನ್ನೂ ತುಂಬ ಜನರಿಗೆ ಡೌಟ್ ಇದೆ, ಎಲ್ಲರೂ ಇವಾಗಲೂ ಕಮೆಂಟ್ ಸೆಕ್ಷನಲ್ಲಿ ನೀವು ವೆಜಿಟೇರಿಯನಾ ಅಂತ ಕೇಳ್ತಾ ಇರ್ತೀರಾ. ಎಸ್, 100% ನಾನು ವೆಜಿಟೇರಿಯನ್ನೇ. ಸೊ ನಮ್ಮ ಇದರಲ್ಲಿ ಏನಿದ್ರು ಬರೀ ವೆಜ್ ರೆಸಿಪೀಸ್ ಮತ್ತು ಈ ಥರದ್ದು ಮಾತ್ರ ನಾನು ಮಾಡಿ ತೋರಿಸ್ತಾ ಇರ್ತೀನಿ. ಎನಿವೇಸ್ ಪನೀರ್ ಈ ಥರದ್ದು ವೆಜಿಟೇರಿಯನ್ ಏನಿದ್ರು ರೆಸಿಪೀಸ್ ಇರುತ್ತೆ, ಅದು ಬಿಟ್ಟು ಬೇರೆ ಯಾವುದೂ ಇರೋದಿಲ್ಲ. ಪನೀರ್ ಕರಿ ಮಾಡೋಕ್ಕೆ ನಾನಿಲ್ಲಿ ಪನೀರನ್ನು ಇಷ್ಟಿಷ್ಟು ದೊಡ್ಡದಾಗಿ ಕ್ಯೂಬ್ಸ್ ಥರ, ಒಂದು ಸ್ವಲ್ಪ ಕ್ಯೂಬ್ ಅಲ್ಲ ಇದು ರೆಕ್ಟ್ಯಾಂಗಲ್. ರೇಯಾಂಶ್ ಮುಂದೆ ಇವಾಗ ಇದನ್ನು ಕ್ಯೂಬ್ ಅಂತ ಹೇಳಿದ್ರೆ ಇವಾಗ ಬೈತಾನೋ ನನಗೆ, ಕ್ಯೂಬ್ ಅಲ್ಲ ಇದು ರೆಕ್ಟ್ಯಾಂಗಲ್ ಅಂತ. ಅಲ್ಲ ರೇಯಾಂಶ್? ನಾನು ಬೈ ಮಿಸ್ಟೇಕ್ ಆಗಿ ಇದನ್ನು ಕ್ಯೂಬ್ ಅಂತ ಹೇಳಿದೆ. ಸೊ ಇಟ್ಸ್ ನಾಟ್ ಅ ಕ್ಯೂಬ್, ಇಟ್ಸ್ ಅ ರೆಕ್ಟ್ಯಾಂಗಲ್, ರೈಟ್? ವಾಟ್ ಇಸ್ ಇಟ್? It's a rectangle. ಎಸ್. ಸೊ ಈ ಪಲ್ಯ ಮಾಡೋಕ್ಕೆ ನಾನು ಇಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಹಾಕೋಕ್ಕೆ ಒಂದು ಸ್ವಲ್ಪ ಆನಿಯನ್ಸ್ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಫಸ್ಟ್ ಆಯಿಲಲ್ಲಿ. ಇದನ್ನು ಫ್ರೈ ಮಾಡೋ ಮುಂಚೆ ಇಲ್ಲೊಂದು ಸ್ವಲ್ಪ ಮಸಾಲ ಐಟಮ್ಸ್ ಇದೆ. ಒಂದು ಸ್ವಲ್ಪ ಕೊತ್ತಂಬರಿ ಕಾಳು, ಆಮೇಲೆ ಒಂದು ಸ್ವಲ್ಪ ಪೆಪ್ಪರು, ಆಮೇಲೆ ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಒಂದು ಸ್ವಲ್ಪ ಏನಿದು ಜೀರಿಗೆ, ಇದೆಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ 4 ಮೆಣಸು, ಆಮೇಲೆ ಬೇ ಲೀಫ್ ಒಂದೆರಡು, ಆಮೇಲೆ ಒಂದು 2 ಇಲ್ಲಿ ಲವಂಗ ಇದೆ. ಇದನ್ನೆಲ್ಲ ವಿತೌಟ್ ಆಯಿಲ್ ಇವಾಗ ನಾನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳದೆ ಹಾಗೆ ಡ್ರೈ ರೋಸ್ಟ್ ಮಾಡ್ತೀನಿ. ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋಕ್ಕೆ. ಇದನ್ನು ಆ್ಯಕ್ಚುಲಿ ತುಂಬಾ ಮಾಡಿ ಇಟ್ಕೊಬೋದು. ನಿಮಗೆ ಬೇಕಾದಾಗೆಲ್ಲ ಇದನ್ನು ಯಾವ ಒಂದು ಗ್ರೇವಿ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಏನೇ ಒಂದು ಕರಿ ಮಾಡ್ಬೇಕಾದ್ರೂ ಇದನ್ನು ಒಂದು ಸ್ವಲ್ಪ ಹಾಕೋಬೋದು. ಒಂದು ಸ್ವಲ್ಪ ಒಳ್ಳೆ ಸ್ಮೆಲ್ ಕೊಡುತ್ತೆ ಆ ಕರಿಗೆ ನಿಮಗೆ. ಸೊ ಇದನ್ನು ಮುಂಚೆನೂ ನೀವು ತುಂಬ ಮಾಡಿ ಇಟ್ಕೊಬೋದು. ಇವಾಗ ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ.
ರೆಡಿ ಆಯಿತು. ನೆಕ್ಸ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಆಯಿಲ್ ಜೊತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಮತ್ತೆ ಪನೀರ್ನು ಅದೇ ಆಯಿಲಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫಸ್ಟಿಗೇನೆ. ಇದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಫೈನಲ್ ಆಗಿ ಗ್ರೇವಿಗೆ ಬೇಕಾಗಿರೋದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಆನಿಯನ್, ಆಮೇಲೆ ಒಂದು ಟೊಮೆಟೊ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಗ್ರೇವಿ ಎಷ್ಟು ಬೇಕೋ ಅಷ್ಟು, ನನಗೆ ಒಂದು ಟೊಮೆಟೊ ಸಾಕು. ಆ್ಯಂಡ್ ಒಂದು 2-3 ಬೆಳ್ಳುಳ್ಳಿ, ಆಮೇಲೆ ಒಂದು 2 ಇಂಚಷ್ಟು ಶುಂಠಿ. ಇದನ್ನೆಲ್ಲ ಒಂದು 5 to 10 ಮಿನಿಟ್ಸ್ ಹೀಗೆ ಫ್ರೈ ಮಾಡೋದು. ಇದೆಲ್ಲ ಒಂದು 5 ಮಿನಿಟ್ಸ್ ಫ್ರೈ ಆಗಬೇಕು. ಆಮೇಲೆ ಇದನ್ನು ಮಿಕ್ಸಿ ಮಾಡಿ ಗ್ರೇವಿಗೆ ಇದು ಫೈನಲ್ ಸ್ಟೆಪ್. ಆಮೇಲೆ ಈಗ ಮಾಡಿರೋದನ್ನೆಲ್ಲ ಒಂದು ಮಿಕ್ಸ್ ಮಾಡಿದ್ರೆ ಅಲ್ಲಿಗೆ ಕಡಾಯಿ ಪನ್ನೀರ್ ರೆಡಿ ಆಗುತ್ತೆ. ಒಂದು ಸೂಪರ್ ಡೂಪರ್ ಆಗಿ ರೆಡಿ. ಫೈನಲ್ ಸ್ಟೆಪ್ ಒಂದು ಮತ್ತೆ ಅದೇ ಪ್ಯಾನಲ್ಲಿ ಕಡಾಯಿ ಇದು ಅಯನ್ ಕಡಾಯಿ ಅಲ್ಲ, ಬಟ್ ಎನಿವೇಸ್ ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ನಾವು ಮಾಡ್ಕೊಂಡಿರೋ ಗ್ರೇವಿ ಹಾಕ್ತೀವಿ. ಈ ಗ್ರೇವಿ ಹಾಕಿ ಇದಕ್ಕೆ 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಜೊತೆಗೆ ಅವಾಗಲೇ ನಾವು ಮಿಕ್ಸಿ ಮಾಡ್ಕೊಂಡಿದ್ದಂಥ ಪೌಡ್ರ್ ಇದು ಒಂದು 1.5 ಸ್ಪೂನಷ್ಟು ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ಹಾಗೆ ಇಟ್ಕೊಬೋದು. ನೆಕ್ಸ್ಟ್ಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಜೊತೆಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಏನು ರೇಂಜ್? ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಕುದಿಬೇಕು, ಒಂದು ಸ್ವಲ್ಪ ಆಯಿಲ್ ಸಪ್ರೇಟ್ ಆಗುವಷ್ಟು. ಇದು ಈ ಥರ ಕುದೀತಾ ಇದೆ ಇವಾಗ, ಕೊಟ್ಟನೆ ಕುದೀತಾ ಇದೆ. ಇದಕ್ಕೆ ಇವಾಗ ಅವಾಗಲೇ ಫ್ರೈ ಮಾಡ್ಕೊಂಡಿರೋ ಎಲ್ಲ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ ಒಟ್ಟಿಗೆನೆ. ಈಗ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಆ್ಯಂಡ್ ಇದಕ್ಕೆ ಬೇಕು ಅಂದರೆ ಈಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಆವಾಗಲೇ ಇಲ್ಲಿ ನಾನು ಮಿಕ್ಸಿ ಸಾರಿದ್ದು ನೀರು ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹಾಕಿ ಅದನ್ನು ಒಂದು 5 ಮಿನಿಟ್ಸ್ ಹಾಗೆ ಬಾಯ್ಲ್ ಆದರೆ ಅಲ್ಲಿಗೆ ಒಂದು ಬೆಸ್ಟ್ ಕಡಾಯಿ ಪನ್ನೀರ್ ರೆಡಿ ಆಗುತ್ತೆ. ಅದು ಇವಾಗ ತಿಕ್ಕಾಗುತ್ತೆ ನೀವೆಷ್ಟು ನೀರು ಹಾಕಿದ್ರು ಎನಿವೇಸ್. ಸೊ ಇದನ್ನು ಹಿಂಗೆ ಒಂದು ಸ್ವಲ್ಪ ಮುಚ್ಚಿ ಫ್ರೈ ಆಗೋಕ್ಕೆ, ಒಂದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡೋಣ. ಹಾಗೆ ವಾಟ್ ಇಸ್ ದಿಸ್ ರೇಂಜ್? ಏನು ಪಲ್ಯ? ಪನೀರ್ ಪಲ್ಯ, ಕಡಾಯಿ ಪನೀರ್ ಆರ್ ಎನಿಥಿಂಗ್. ಸೂಪರ್ ಆಗಿ ರೆಡಿ ಆಗಿದೆ. ಇದನ್ನ ಇವಾಗ ಯಾವ್ದ್ರ ಜೊತೆ ತಿನ್ನೋಣ? ನಾವು ಯಾವ್ದ್ರ ಜೊತೆ ತಿನ್ನೋಣ? ಚಪಾತಿ ಜೊತೆ ತಿನ್ನೋಣ. ಎಸ್, ಸೂಪರ್ ಡಿಲಿಶ್. ಅಂಡ್ ಅದು ಚಪಾತಿ ಜೊತೆ ತಿಂತ ಏನ್ ನೋಡೋಣ? ಅಲ್ಲಿ ಏನ್ ನೋಡೋಣ? ಬಿಗ್ ಬಾಸ್ ನೋಡೋಣ. ಕಡಾಯಿ ಪನ್ನೀರ್ ರೆಡಿ ಆಯಿತು. ಜೊತೆಗೆ ಒಂದು ಸ್ವಲ್ಪ ಆನಿಯನ್, ಸ್ಮೂತ್ ಆಗಿದೆ ಪನ್ನೀರು. ಇದು ನೋಡೋಣ ಹೆಂಗಾಗಿದೆ ಅಂತ. ಆಬ್ವಿಯಸ್ಲಿ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ, ಬಟ್ ಆ ಥರ ಸುಳ್ಳೆಲ್ಲ ಹೇಳೋದಿಲ್ಲ ನಾನು. ಇದು ಆ್ಯಕ್ಚುಲಿ ಚೆನ್ನಾಗೇ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ಯಾವುದೇ ಆದರೂ ಪನ್ನೀರು ಮತ್ತು ಆ ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ಬಂದರೆ ಅದು ಟೇಸ್ಟ್ ಆಗಿರುತ್ತೆ. ಸೂಪರ್ ಇದೆ. ಹಸು ಬೇರೆ ಆಗಿದೆ ತುಂಬ ಟೇಸ್ಟ್ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಥವಾ ನೀವು ಪನ್ನೀರಲ್ಲಿ ಬೇರೆ ಥರ ಏನಾದರೂ ಮಾಡ್ತೀರಂದರೆ ನನಗೆ ಕಮೆಂಟ್ ಸೆಕ್ಷನ್ ಹೇಳೋದನ್ನ ಮರಿಬೇಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಿಗ್ ಬಾಸ್ ನೋಡಿಕೊಂಡು ಒಂದು ಡಿನ್ನರ್ ಅಂತೂ ಆಯಿತು. ಚೆನ್ನಾಗಿತ್ತಲ್ಲ ರೀ? ಪಲ್ಯ ಚೆನ್ನಾಗಿತ್ತಾ? ಏನು ಪಲ್ಯ ಹೇಳು? ಪನ್ನೀರ್ ಪಲ್ಯ. ಅದ್ರ ಜೊತೆ ಏನಿತ್ತು ಪನ್ನೀರಲ್ಲಿ? ಪನ್ನೀರ್ ಜೊತೆಗೆ ಬೇರೆ ಏನಿತ್ತು? ಬಟರ ಅಲ್ಲ, ಬೇರೆ ವೆಜಿಟೇಬಲ್ ಬೇರೆ ಏನಿತ್ತು? ಬೇರೆ ಆನಿಯನ್. ಆಮೇಲೆ ಆಮೇಲೆ ಕ್ಯಾಪ್ಸಿಕಮ್
ಕ್ಯಾಪ್ಸಿಕಮ್ ಇತ್ತು. ಸೊ ಚೆನ್ನಾಗಿತ್ತಲ್ವಾ? ಬಿಗ್ ಬಾಸ್ ಮತ್ತೆ ಶುರು ಆಗಿದೆ. ನಿಮಗೆಲ್ಲ ನಮಗಂತೂ ಸಖತ್ ಖುಷಿ ಆಯಿತು. ಇನ್ನು 1 ತಿಂಗಳಿರೋದು, ಬಟ್ ಸ್ಟಿಲ್ ನಮಗಂತೂ ಮತ್ತೆ ಒಂದು ಹಬ್ಬ ಟೈಮ್ ಪಾಸ್ ಆಗುತ್ತೆ ಹೆಂಗಾಗಿ ಒಂದು ತುಂಬ ಖುಷಿ ಆಯಿತು. ನಿಮಗೆಲ್ಲ ಏನನ್ನಿಸ್ತು ಬಿಗ್ ಬಾಸ್ ಶುರುವಾಗಿದ್ದು? ರೇಯನ್ಸ್ಗೆ ಸಹ ಖುಷಿ ಆಯ್ತಲ್ವಾ? ಅವನೇನು ನೋಡಲ್ಲ, ನಾವು ನೋಡ್ತಾ ಇರ್ಬೇಕಾದ್ರೆ ಲೂಟಿ ಮಾಡ್ತಾ ಇರ್ತಾನೆ ಅಷ್ಟೇ. ಲೂಟಿ ಅಂದರೆ ತಂಟೆ ಕಿಟ್ಲೆ ಮಾಡ್ತಾ ಇರ್ತಾನೆ ಅಷ್ಟೇ. ನಮಗಂತೂ ಸಖತ್ ಖುಷಿ ಆಯಿತು. ಅದರಲ್ಲೂ ಅವರಿಗೆಲ್ಲ ಇವಾಗ ಗೊತ್ತಾಗಿದೆ, ಅವ್ರು ಯಾರ್ಯಾರು ಏನೇನು ಹೇಗೆ ಯಾರ್ಯಾರು ಹಿಂದೆ ಯಾರ್ಯಾರು ಮಾತಾಡಿದ್ದಾರೆ ಎಲ್ಲ ಗೊತ್ತಿದೆ ಅವರಿಗೆ. ಸೊ ಅದ್ರ ಜೊತೆಗೆ ಇವಾಗ ನೋಡೋಕ್ಕೆ ಇನ್ನೂ ಒಂದು ಸ್ವಲ್ಪ ಮಜಾ ಇರುತ್ತೆ. ಆಲ್ರೆಡಿ ಬಂದಾಗಲೇ ಏನೇನೋ ಜಗಳಗಳದೆಲ್ಲ ಶುರುವಾಗಿದೆ. ಜಗಳ ಇದ್ದರೆ ಮಜಾ ಇರುತ್ತೆ ಅಂತ ಒಂದು ಸ್ವಲ್ಪ. ಅದರಲ್ಲೂ ಮೊನ್ನೆ ಪಾಪ ನಮ್ಮ ಮಂಜಂಗೆ ಅವ್ರು ತುಂಬ ಕ್ಲಾಸ್ ತೊಗೊಂಡ್ಬಿಟ್ರು ಚಕ್ರವರ್ತಿ ಅವರು. ಆವಾಗ ಯಾರೂ ಅವನಿಗೆ ಸಪೋರ್ಟ್ ಮಾಡಲಿಲ್ಲ ಜಾಸ್ತಿ ಅನ್ನೋದು ನನಗೊಂದು ಸ್ವಲ್ಪ ಬೇಜಾರಾಯಿತು. ಎಲ್ಲರೂ ಅವನು ಚಕ್ರವರ್ತಿಯಿಂದನೇ ಹೋದರು, ಅವ್ರಿಗೆ ಅವರು ಜೋರಾಗಿ ಮಾತಾಡಿದ್ರು ಅಂತ. ಬಟ್ ಮಂಜನ ಹತ್ರ ಯಾರೂ ಹೋಗಿ ಕರೆಕ್ಟಾಗಿ ಅವನಿಗೆ ಒಂದು ಮಾತಾಡಿಸಿಲ್ಲ ಆಮೇಲೆ ಅಂತ ನನಗೆ ಅನ್ನಿಸ್ತು. ಎನಿವೇಸ್ ಗೇಮ್ ಅದೆಲ್ಲ ಆಗ್ತಾ ಇರುತ್ತೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಡೆಫಿನೆಟ್ಲಿ ಮಂಜು ಅವ್ರು ಅರವಿಂದ್ ಅವರಿಬ್ಬರಲ್ಲೇ ಯಾರೋ ಒಬ್ರು ವಿನ್ ಆಗೋದು, ಅದಂತೂ ಪಕ್ಕ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಅಲ್ವಾ? ಆ್ಯಂಡ್ ನಾವು ಡಿನ್ನರ್ ಆಗಿ ಇಲ್ಲಿ ಬಂದು ಕೂತಿದ್ದೀವಿ. ಸೆಕೆ ಇದೆ ಒಳಗಡೆ, ಇಲ್ಲಿ ಗಾಳಿ ಬರ್ತಾ ಇದೆ ಅಂತ ಚೆನ್ನಾಗಿ ಇಲ್ಲಿ ಬಂದು ಕೂತಿದ್ದೀವಿ. ನಿಮ್ಗೆ ಅನಿಸ್ತಾ ಇರ್ಬೋದು ಡಿನ್ನರ್ ಅಂದರೆ ಡಿನ್ನರ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ, ಇಷ್ಟು ಬಿಸಿಲು ಬೀಳ್ತಾ ಇದೆ ಅಂತ. ಎಸ್, ಟೈಮ್ 8:45 ಆಗಿದೆ. ಇಲ್ಲಿ ಇವಾಗ ಆಲ್ಮೋಸ್ಟ್ 9:15 ಎಲ್ಲ ಆಗುತ್ತೆ ಸನ್ಸೆಟ್ ಆಗೋದು. ಸೊ ನಮ್ಮದು ನಾನು ಆಗಲೇ ಹೇಳ್ತಂಗೆ ವೆಸ್ಟ್ ಫೇಸಿಂಗಲ್ಲಿ ಇರೋದ್ರಿಂದ ಬಾಲ್ಕನಿ ಫುಲ್ ಸನ್ಸೆಟ್ ಆಗೋ ತನಕನೂ ಬಿಸಿಲು ಬೀಳ್ತಾನೆ ಇರುತ್ತೆ. ಸೊ ಇವಾಗ ಇನ್ನೂ ಸನ್ ತೋರಿಸ್ತೀನಿ. ಇದು 8:45ಗೆ ಇನ್ನೂ ಸನ್ ಅಲ್ಲೇ ಇದ್ದಾನೆ. ಇನ್ನು ಸನ್ಸೆಟ್ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಇದೆ, ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಟ್ಲೀಸ್ಟು. ಸೊ 9:15 ಹಾಗೆ ಆಗುತ್ತೆ ಇವಾಗ ಸನ್ಸೆಟ್ಟು. ಸೊ ಇವಾಗ ಒಂದು ಹೆವಿ ಮಳೆ ಬಂದು ಸಿಡ್ಲೆಲ್ಲ ಬಂದು ಇವಾಗ ಇಷ್ಟು ಕ್ಲಿಯರ್ ಆಗಿದೆ. ಸೊ ಹಾಗಾಗಿ ಒಂದೊಂದ್ಸರಿ ನಾವು ಬೇಗ ಎಲ್ಲಾದರೂ ಮಲಗಿದ್ರೆ, ಅಕಸ್ಮಾತ್ 9:15ಗೆಲ್ಲ ಇವನ್ನೆಲ್ಲ ಎಲ್ಲಾದರೂ ಮಲಗಿದ್ರೆ ಅದೂ ಸಣ್ಣ ಇರಬೇಕಾದ್ರೇ ಆಗುತ್ತೆ. ಹಗಲಲ್ಲೇ ಮಲಗ್ದಂಗೆ ಆಗುತ್ತೆ, ರಾತ್ರಿ ಮಲಗ್ದಂಗೆ ಆಗೋದಿಲ್ಲ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಎನಿವೇಸ್ ನಮ್ಮ ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೀವು ಕಾಯ್ತಾ ಇದ್ದಾನೆ ಅವಾಗಿಂದ ಎಂಡ್ ಮಾಡೋಕ್ಕೆ ಅಲ್ಲ ರೇಯಾಂಶ್? ಆಮೇಲೆ ಬೇರೇನಾರು ಹೇಳಕ್ಕಿದೆಯಾ? ಇಲ್ವಾ? ಏನೂ ಇಲ್ಲ. ನಿನ್ ಬಗ್ಗೆ ಏನೂ ಇಲ್ಲ ಹೇಳಕ್ಕೆ? ನಿನಗೆ ಏನು? ಓಕೆ ಸರಿ, ಎಂಡ್ ಮಾಡೋಂಗಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಈ ಉಮ್ಮಫು ಅವನು ಏನು ಹೇಳ್ತಾನೆ, ಅದು ಹೆಂಗೆ ಕಲ್ತ್ಕೊಂಡೆ ರೇಯಾಂಶ್ ನೀನು ಫೂ ಅಂತ ಹೇಳೋದು? ಎಲ್ಲರೂ ಎಲ್ಲಿ ಹೇಳ್ತಾರೆ ಫೂ ಅಂತ, ಯಾರು ತುಂಬ ಹೇಳಲ್ಲ. ಕಾರ್ಟೂನಲ್ಲಿ ನೋಡಿ ಕಲ್ತ್ಕೊಂಡಿದ್ದ ನೀನು? ನನಗೆ ತುಂಬ ಜನ ಕೆಲವರು ಪೇರೆಂಟ್ಸ್ ಅವ್ರ ಮಕ್ಕಳದು ವಿಡಿಯೋ ಕಳಿಸ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಕಳಿಸ್ಬಿಟ್ಟು ರೇಯಾಂಶ್ ಹೆಂಗೆ ಮಾಡ್ತಾನೆ ಅಂತೆಲ್ಲ ಕೇಳ್ತಾರೆ. ಆಗ ಆ ಮಕ್ಕಳೆಲ್ಲ ಹಿಂಗೆ ತೋರಿಸ್ತಾ ಇರ್ತಾರೆ ರೇಯಾಂಶ್ ಹೆಂಗೆ ಮಾಡ್ತಾನೆ ಅಂತ ಹೇಳಿ ಫೂ ಅಂತೆಲ್ಲ ಮಾಡೋದು ತೋರಿಸ್ತಾ ಇರ್ತಾರೆ. ನಾವಿಬ್ಬರು ಕೂತ್ಕೊಂಡು ತುಂಬ ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗ. ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ, ನಾವು ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗ್ತೀವಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. Bye.